चारण गान सेवित सिद्धि विनायक ते नमो नमो लंबोदर लहको मीकर. ಕಾರ್ಯಕ್ರಮದ ಆರಂಭದಲ್ಲಿ ಪ್ರಾರ್ಥನೆಯ ಮೂಲಕ ದೇವರ ಸ್ತುತಿಯನ್ನು ಮಾಡಿ ತನಿಷ್ಕಾ ರೂಪೇಶ್ ಕುಮಾರ್ ಇವರಿಗೆ ವಂದನೆಯನ್ನು ಸಲ್ಲಿಸುತ್ತಾ ಇದೀಗ ಕಾರ್ಯಕ್ರಮಕ್ಕೆ ಬಂದಂಥ ಅತಿಥಿಗಳನ್ನು ಸ್ವಾಗತಿಸುವುದನ್ನು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ಈ ಪರಿಸರದಲ್ಲಿ ಇದೀಗ ನೂತನವಾಗಿ ಶುಭಾರಂಭಗೊಳ್ಳಲಿರುವ ಆಧಾರ್ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ನಿಯಮಿತ ಇದರ ಉದ್ಘಾಟನಾ ಸಮಾರಂಭವನ್ನು ಸಹಕಾರಿ ಕ್ಷೇತ್ರದಲ್ಲಿ ತನ್ನದೇ ಆದ ಗರಿಮೆಯನ್ನು ಸಾಧಿಸಿದಂತಹ ಕೇಂದ್ರ ಸಹಕಾರಿ ಬ್ಯಾಂಕಿನ ಅಧ್ಯಕ್ಷರು ಕರ್ನಾಟಕ ರಾಜ್ಯ ಮಾರ್ಕೆಟಿಂಗ್ ಫೆಡರೇಷನ್ ಇದರ ಅಧ್ಯಕ್ಷರು ಆದಂತಹ ನಿಮ್ಮೆಲ್ಲರ ಚಿರ ಪರಿಚಿತರಾದಂಥ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಕ್ರಾಂತಿಕಾರಿ ಬದಲಾವಣೆಯನ್ನು ತಂದಂತಹ ಶ್ರೀಯುತ ಗೌರವಾನ್ವಿತ ಡಾಕ್ಟರ್ ಎಂ.ಎನ್. ರಾಜೇಂದ್ರ ಕುಮಾರ್ ಇವರಿಂದ ನಡೆಯಲಿಕ್ಕಿದೆ. ಸ್ವಾಗತಿಸ್ತಾ ಇದ್ದೇನೆ. ನಮ್ಮ ಬ್ಯಾಂಕಿನ ನಿರ್ದೇಶಕರಾದಂತಹ ಲಿಯೋ ಕ್ವಾಡ್ರಸ್ ಇವರು ಸಾಲು ಹಾಕುವುದರ ಮೂಲಕ ಇವರನ್ನ ಸ್ವಾಗತಿಸಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದಾರೆ. ನಮ್ಮ ಈ ಉದ್ಘಾಟನಾ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಂತಹ ದಕ್ಷಿಣ ಕನ್ನಡ ಜಿಲ್ಲಾ ಸರ್ಕಾರಿ ವಕೀಲರು ಹಾಗೂ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಡಿಪಾರ್ಟ್ಮೆಂಟ್ ಆಫ್ ಕಸ್ಟಮ್ಸ್ ಆ್ಯಂಡ್ ರೆವಿನ್ಯೂ ಇಂಟೆಲಿಜೆನ್ಸ್ ಭಾರತ ಸರ್ಕಾರ, ಈ ಸಹಕಾರಿ ಸಂಘದ ನಿರ್ದೇಶಕರುಗಳಲ್ಲಿ ಓರ್ವರಾದಂತಹ ನಮ್ಮ ಹಿರಿಯರು, ಮಾರ್ಗದರ್ಶಕರು, ಆರಂಭದಿಂದ ಈವರೆಗೂ ಕೂಡ ನಮ್ಮ ಯುವ ಸಮೂಹಕ್ಕೆ ತನ್ನದೇ ಆದ ಮಾರ್ಗದರ್ಶನವನ್ನು ನೀಡುತ್ತಾ ಈ ಆಧಾರ್ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿಯ ಅಭ್ಯುದಯಕ್ಕೆ ಕಾರಣಕರ್ತರಾದಂತಹ ಶ್ರೀ ಉದಯಾನಂದ್ ಸರ್ ತಮ್ಮನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಲಿಯೋ ಕೋಡ್ರಸ್ ನಮ್ಮ ಸಂಘದ ನಿರ್ದೇಶಕರಾದಂಥ ತಾವು ಬಂದು ಸಾಲು ಹಾಕುವುದರ ಮೂಲಕ ಅವರನ್ನು ಸ್ವಾಗತಿಸಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಮತ್ತೋರ್ವ ಅತಿಥಿ ನಮ್ಮ ಹಿರಿಯರು ಆದಂಥ ಶ್ರೀ ಸದಾಶಿವ ಉಳ್ಳಾಲ್, ಸಹಕಾರಿ ಕ್ಷೇತ್ರದಲ್ಲಿ ಬಹಳಷ್ಟು ಅನುಭವವನ್ನು ಹೊಂದಿರುವಂಥವರು. ನಮ್ಮ ಆಧಾರ್ ಕ್ರೆಡಿಟ್ ಕೋಆಪರೇಟಿವ್ ಬ್ಯಾಂಕಿನ ಆರಂಭದ ಸಭೆಯಿಂದ ಹಿಡಿದು ಈವರೆಗೂ ಎಲ್ಲ ರೀತಿಯ ನಮಗೆ ಮಾರ್ಗದರ್ಶನವನ್ನು ನೀಡಿ ಈ ಕೋಆಪರೇಟಿವ್ ಸಹಕಾರಿ ಸಂಸ್ಥೆಯ ಸ್ಥಾಪನೆಗೆ ಕಾರಣಕರ್ತರಾದಂಥ ಶ್ರೀ ಸದಾಶಿವ ಉಳ್ಳಾಲ್ ತಮ್ಮನ್ನು ಕೂಡ ನಾನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ನಮ್ಮ ನಿರ್ದೇಶಕರಾದಂತಹ ಸದಾಶಿವ ನಾಯಕ್ ಇವರು ಬಂದು ಸಾಲು ಹಾಕುವುದರ ಮೂಲಕ ಅವರನ್ನು ಸ್ವಾಗತಿಸಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಕಾರ್ಯಕ್ರಮದ ಮುಖ್ಯ ಅಂಗ ಈ ಸಹಕಾರಿ ಸಂಘದ ಉದ್ಘಾಟನಾ ಕಾರ್ಯಕ್ರಮ. ಈ ಉದ್ಘಾಟನಾ ಕಾರ್ಯಕ್ರಮವನ್ನು ಸಹಕಾರಿ ಕ್ಷೇತ್ರದಲ್ಲಿ ಅಪಾರ ಅನುಭವ ಮತ್ತು ಸಹಕಾರಿ ಕ್ಷೇತ್ರದ ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಕ್ಷೇತ್ರದ ಹಿರಿಮೆ ಹಾಗೂ ಗರಿಮೆಯನ್ನು ದೇಶ ವಿದೇಶಗಳಲ್ಲಿ ಹಬ್ಬಿಸಿದಂಥ ಖ್ಯಾತಿ ಉಳ್ಳಂತಹ ಮತ್ತು ಹಲವಾರು ಪ್ರಜಾಪ್ರಭುತ್ವದ ನಿಯಮಗಳಿಂದ ಕೂಡಿದ ಸಮಾನ ಭಾವ ಸಂಸ್ಥೆಯನ್ನ ಎಂಬ ಹೆಸರಿನಿಂದ ಕಾಪಾಡಿ ಉಳಿಸಿಕೊಂಡು ಬಂದಂಥ ಹಿರಿಮೆಯ ಒಂದಿಗೆ ಒಬ್ಬನಿಗಾಗಿ ಎಲ್ರಿಗಾಗಿ ಒಬ್ಬರು ಎಂಬುದಾಗಿ ಸಹಕಾರಿ ಸಂಸ್ಥೆಯ ಮೂಲ ತತ್ವವನ್ನು ಉಳಿಸಿ ಬೆಳೆಸಿಕೊಂಡು ಬಂದಂಥ ವ್ಯಕ್ತಿ ನಮ್ಮ ರಾಜೇಂದ್ರ ಕುಮಾರ್ ಸರ್ ಅವರು, ಗೌರವಾನ್ವಿತ ಡಾಕ್ಟರ್ ಎಂ ರಾಜೇಂದ್ರ ಕುಮಾರ್ ಸರ್ ಅವರು. ತಾವು ದೀಪ ಬೆಳಗಿಸುವುದರ ಮೂಲಕ ಹಾಗೂ ಈ ಕಾರ್ಯಕ್ರಮವನ್ನು
ಕೊರೋನಾ ಹಾಗೂ ಬೇರೆ ಬೇರೆ ಸಂಕಷ್ಟದ ಸಮಯದಲ್ಲೂ ಕೂಡ ಜಿಲ್ಲೆಯ ಆರ್ಥಿಕ ಪ್ರಗತಿಗೆ ತನ್ನದೇ ಆದಂಥ ಒಂದು ಶಕ್ತಿಯನ್ನು, ತನ್ನದೇ ಆದಂಥ ಒಂದು ಪುನಶ್ಚೇತನವನ್ನು ಕೊಟ್ಟುಕೊಂಡು ಬಂದಂತಹ ಖ್ಯಾತಿ ದಕ್ಷಿಣ ಕನ್ನಡ ಜಿಲ್ಲೆ ಸಹಕಾರಿ ಸಂಘಗಳದು. ಆ ಸಹಕಾರಿ ಸಂಘಗಳ ಮೇಲ್ವರ್ಗದಲ್ಲಿ, ಮೇಲಿನ ಸ್ಥಾನದಲ್ಲಿ ನಮಗೆ ಕಂಡುಬರುವಂಥದ್ದು ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್. ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹಲವಾರು ಬಿರುದುಗಳನ್ನು ಗಳಿಸಿಕೊಂಡಂಥ ಸಂಸ್ಥೆ ದಕ್ಷಿಣ ಕನ್ನಡ ಜಿಲ್ಲಾ ಸಹಕಾರಿ ಬ್ಯಾಂಕ್. ಇದೀಗ ಈ ಕಾರ್ಯಕ್ರಮದ ಅತಿಥಿಗಳು ಓರ್ವರಾದ ಶ್ರೀ ಪ್ರವೀಣ್ ಬಿ ನಾಯಕ್, ಸಹಕಾರಿ ಸಂಘಗಳ ಉಪನಿಗಮದ ದಕ್ಷಿಣ ಕನ್ನಡ ಜಿಲ್ಲೆ ಮಂಗಳೂರು, ಇವರು ನಮ್ಮನ್ನು ಸೇರಿಕೊಂಡಿದ್ದಾರೆ. ನಮ್ಮ ಈ ಒಂದು ಸಹಕಾರಿ ಸಂಘವನ್ನು ಆರಂಭಗೊಳಿಸಬೇಕೆಂಬ ನಿಟ್ಟಿನಲ್ಲಿ ನಮ್ಮ ಹಿರಿಯರಾದಂತಹ ಶ್ರೀ ಸದಾಶಿವ ಉಳ್ಳಾಲ್ರವರನ್ನ ನಾವು ಸಂಪರ್ಕಿಸಿದಾಗ ಅವರಲ್ಲಿ ತಮ್ಮ ಅನುಭವವನ್ನು ಕೇಳಿಕೊಂಡಾಗ ಅವರ ಮುಖಾಂತರ ಆರಂಭದಿಂದಲೂ ಈವರೆಗೂ ಎಲ್ಲ ಕಾನೂನಿನ ನೀತಿ ನಿಯಮಾವಳಿಗಳಿಗೆ ಪೂರಕವಾಗಿ ಎಲ್ಲ ರೀತಿಯಿಂದಲೂ ಸಹಕಾರವನ್ನು ಕೊಡ್ತಾ ಬಂದವರು ನಮ್ಮ ಸಹಕಾರಿ ಸಂಘಗಳ ಉಪನಿಯೋಜಕರಾದಂತಹ ಶ್ರೀಯುತ ಪ್ರವೀಣ್ ಬಿ ನಾಯಕರವರು. ಅವರನ್ನ ಈ ಸಭಾ ಕಾರ್ಯಕ್ರಮದಲ್ಲಿ ಅತಿಥಿ ಸ್ಥಾನದಲ್ಲಿ ನಾವು ಕಂಡುಕೊಳ್ಳಲು ತುಂಬಾ ಸಂತೋಷ ಪಡ್ತಾ ಇದ್ದೇವೆ ಮತ್ತು ತುಂಬಾ ಹೆಮ್ಮೆ ಪಡ್ತಾ ಇದ್ದೇವೆ. ಶ್ರೀಯುತರನ್ನ ನಮ್ಮ ಸಂಘದ ಆಡಳಿತ ಮಂಡಳಿ ಸದಸ್ಯರಾದಂತಹ ಸದಾಶಿವ ನಾಯ್ಕ್ ಇವರು ಸಾಲು ಹಾಕುವುದರ ಮುಖಾಂತರ, ಅದೇ ರೀತಿ ನಮ್ಮ ವಕೀಲರಾದ ಅವಿನಾಶ್ ಬೈತಾಡ್ಕ ಇವರು ಹಾರಾರ್ಪಣೆ ಮಾಡುವುದರ ಮೂಲಕ ಸ್ವಾಗತಿಸಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಈ ನಮ್ಮ ಸಹಕಾರಿ ಸಂಘದ ಉದ್ಘಾಟನೆಯನ್ನು ನಮ್ಮ ಹೆಮ್ಮೆಯ ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ಅಧ್ಯಕ್ಷರಾದ MN ರಾಜೇಂದ್ರ ಕುಮಾರ್ ಅವರ ಸಾರಥ್ಯದ ಮೂಲಕ, ಅವರ ಮೂಲಕ ಉದ್ಘಾಟನೆಗೊಳಿಸಲು ನಾವು ಸಂತೋಷ ಪಟ್ಟಿದ್ದೇವೆ ಮತ್ತು ಹೆಮ್ಮೆ ಪಟ್ಟಿದ್ದೇವೆ. ಹಿನ್ನೆಲೆಯಲ್ಲಿ ಅವರಿಂದ ಉದ್ಘಾಟನೆಗೊಂಡ ಈ ಬ್ಯಾಂಕ್ ಇನ್ನಷ್ಟು ಎತ್ತರಕ್ಕೆ ಏರಲಿ ಎಂಬ ಆಶಯದೊಂದಿಗೆ ಇದೀಗ ಉದ್ಘಾಟನಾ ಕಾರ್ಯಕ್ರಮ ನಡೆಸಿಕೊಟ್ಟ ನಮ್ಮ ಈ ಕಾರ್ಯಕ್ರಮದ ಉದ್ಘಾಟಕರಿಂದ ನಮ್ಮನ್ನು ಉದ್ದೇಶಿಸಿ ಉದ್ಘಾಟನಾ ಮಾತು. ಆಧಾರ್ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಇದರ ಉದ್ಘಾಟನಾ ಸಮಾರಂಭದ ಅಧ್ಯಕ್ಷರು ಹಾಗೂ ಖ್ಯಾತ ನ್ಯಾಯವಾದಿ ಅಂತ ಸನ್ಮಾನ್ ಶ್ರೀ ಉದಯಾನಂದರವರೇ, ಸಹಕಾರಿ ಇಲಾಖೆಯ ಅಧಿಕಾರಿಯೂ ಆತ್ಮೀಯರು ಆದಂಥ ಸನ್ಮಾನ್ ಶ್ರೀ ಪ್ರವೀಣ್ ನಾಯ್ಕರವರೇ, ನಮ್ಮ ಬ್ಯಾಂಕಿನ ನಿರ್ದೇಶಕರಂಥ ಆತ್ಮೀಯರಾದಂಥ ಸದಾಶಿವ ಉಳ್ಳಾಲ್ರವರೇ, ಈ ಸಂಸ್ಥೆಯ ಅಧ್ಯಕ್ಷರಾದಂಥ ಯುವಕರಾದಂಥ ಅಭಿಷೇಕ್ ಉಳ್ಳಾಲ್ರವರೇ ಹಾಗೂ ಉಪಾಧ್ಯಕ್ಷರೇ, ಎಲ್ಲ ನಿರ್ದೇಶಕರೇ ಮತ್ತು ಇಲ್ಲಿ ಬಂದಿರುವಂಥ ಎಲ್ಲ ಈ ಆಧಾರ್ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿಯ ಆಧಾರ ಸ್ತಂಭಗಳಾದಂಥ ನೀವೆಲ್ಲರೂ ಇವತ್ತು ಬಂದು ಒಂದು ಸುಮುಹೂರ್ತದಲ್ಲಿ ಈ ಆಧಾರ್ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿಯನ್ನು ಉದ್ಘಾಟಿಸಿದ್ದೇವೆ. ಆಧಾರ್ ಅನ್ನುವಂಥ ಶಬ್ದ ದೇಶದ ಪ್ರತಿಯೊಬ್ಬ ಪ್ರಜೆಗೂ ಅತ್ಯಗತ್ಯವಾಗಿದೆ. ಆಧಾರ್ ಕಾರ್ಡ್ ಇಲ್ಲದೆ ಯಾವುದನ್ನು ನಡೆಸಲಿಕ್ಕೆ ಆಗೋದಿಲ್ಲ. ಅದೇ ರೀತಿಯಾಗಿ ಈ ಸಂಸ್ಥೆಯ ಆಧಾರದಿಂದಲೇ ಎಲ್ಲರೂ ಅಭಿವೃದ್ಧಿ ಆಗಲಿ ಅನ್ನುವಂಥದ್ದನ್ನು ನಾನು ಮೊದಲಿಗೆ ದೇವರಲ್ಲಿ ಪ್ರಾರ್ಥಿಸ್ಕೊಳ್ತೇನೆ. ನಮ್ಮ ಜಿಲ್ಲೆ ದಕ್ಷಿಣ ಕನ್ನಡ ಜಿಲ್ಲೆ ಇರ್ಬೋದು, ಉಡುಪಿ ಜಿಲ್ಲೆ ಇರ್ಬೋದು, ಎಲ್ಲರೂ ಹೇಳ್ತಾರೆ ಬ್ಯಾಂಕ್ಗಳಿಗೆ ತವರೂರು, ಬ್ಯಾಂಕ್ಗಳು ಹುಟ್ಟೂರು ಹೇಳ್ತಾರೆ. ಆದರೆ ನಾನೇ ಹೇಳೋದಾದರೆ ಬ್ಯಾಂಕ್ಗಳು ಹುಟ್ಟುವ ಮೊದಲು ಬ್ರಿಟಿಷರ ಕಾಲದಲ್ಲಿ ಈ ಸಹಕಾರಿ ಸಂಸ್ಥೆಗಳು ಹುಟ್ಟಿತು. ಸುಮಾರು 108 ವರ್ಷ 110 ವರ್ಷಗಳ ಹಿಂದೆ ಬ್ರಿಟಿಷರ ಆಳ್ವಿಕೆಯ ಕಾಲದಲ್ಲಿ ಈ ಪ್ರಾಥಮಿಕ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಇರ್ಬೋದು, ಇನ್ನತ್ರ ಯಾವುದೇ ಸಹಕಾರಿ ಸಂಸ್ಥೆಗಳು ಹುಟ್ಟಿರೋದು ಈ ಬ್ಯಾಂಕ್ಗಳ ಮೊದಲು. ಬ್ಯಾಂಕ್ಗಳು ಹುಟ್ಟಿ ನಮ್ಮ ಜಿಲ್ಲೆಯಲ್ಲಿ 60 ವರ್ಷ ಆಗಿರ್ಬೋದು, ಬ್ಯಾಂಕ್ಗಳು ಹುಟ್ಟಿರ್ಬೋದು ಅಥವಾ ಹುಟ್ಟಿದ ನಂತರ ಇನ್ನೊಬ್ಬರ ಜೊತೆ ಸೇರಿಕೊಂಡಿರ್ಬೋದು. ಇವತ್ತು ಕೆಲವು ಬ್ಯಾಂಕ್ಗಳ ಹೆಸರೇ ಇಲ್ಲದಂಥ ಪರಿಸ್ಥಿತಿ ನಮ್ಮ ಜಿಲ್ಲೆಯಲ್ಲಿ ಆಗಿದೆ. ಆದರೆ ಈ ಸಹಕಾರಿ ಕ್ಷೇತ್ರದಲ್ಲಿ ಹುಟ್ಟಿದಂಥ ಸಂಸ್ಥೆಗಳು ಒಬ್ಬರಿಂದ ಒಬ್ಬರಲ್ಲಿ ವಿಲೀನ ಆಗೋದು ಭಾಳ ಕಮ್ಮಿ. ನಾವು ಸ್ವತಂತ್ರವಾಗಿ ಕೆಲಸ ಮಾಡಲಿಕ್ಕೆ ಸರ್ಕಾರ ಅದರದೇ ಆದಂಥ ಇಲಾಖೆಯನ್ನು ಹೊಂದ್ಕೊಂಡಿದೆ
ಮತ್ತು ಜನರಿಂದಲೇ ಸಂಗ್ರಹಣೆ ಮಾಡಿದ ಹಣವನ್ನು ಜನರಿಗೆ ಉಪಯೋಗಿಸುವಂಥ ಕೆಲಸವನ್ನು ನಾವು ಈ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಇರ್ಬೋದು, ಬೇರೆ ಸಹಕಾರಿ ಸಂಸ್ಥೆಗಳೇ ಮಾಡ್ತೇವೆ. ಉದಾಹರಣೆಗೆ ಹೇಳೋದಾದರೆ, ಇಲ್ಲಿ ಏನು ನೀವು ಠೇವಣಿ ಅಥವಾ ಷೇರುಹಣ ಸಂಗ್ರಹಿಸ್ತಿರ್ತೀರಿ, ಈ ಹಣವನ್ನು ನಿಮ್ಮ ಸದಸ್ಯರ ಒಂದು ಬೇಕಾದ ಉಪಯೋಗಕ್ಕೆ ಸಾಲದ ರೂಪದಲ್ಲಿ ಕೊಡ್ತೀವಿ. ಅದೇ ಒಂದು ವಾಣಿಜ್ಯ ಬ್ಯಾಂಕ್ ಇಲ್ಲಿ ಇದ್ದರೆ, ಒಂದು ಹಳ್ಳಿಯಲ್ಲಿದ್ದರೆ, ಅಲ್ಲಿ ಜನರಿಂದ ಠೇವಣಿಯನ್ನು ಪಡ್ಕೊಂಡು ಆ ಹಣವನ್ನು ಸ್ಥಳೀಯರಿಗೆ ಉಪಯೋಗ ಮಾಡದೆ ಪಟ್ಟಣದಲ್ಲಿರುವಂಥ ದೊಡ್ಡ ದೊಡ್ಡ ಸಂಸ್ಥೆಗಳಿಗೆ ಉಪಯೋಗಿಸಿ, ಉದಾಹರಣೆಗೆ ನೀರವ್ ಮೋದಿ ಅಂತವರಿಗೆ ಕೊಟ್ಟರೆ ನೀವು ಕೊಟ್ಟ ಡೆಪಾಸಿಟೂ ಇಲ್ಲ, ನಿಮಗೆ ವಾಪಸ್ ಬಡ್ಡಿನೂ ಇಲ್ಲ. ಆದರೆ ಈ ಕ್ರೆಡಿಟ್ ಸೊಸೈಟಿ ಇರ್ಬೋದು, ಸಹಕಾರಿ ಸಂಸ್ಥೆಗಳು ಇಲ್ಲಿ ನಿಮ್ಮಿಂದ ಪಡೆದಿರುವಂಥ ಹಣವನ್ನು ಅವರು ಸ್ಥಳೀಯರಿಗೆ ಮಾತ್ರ ಕೊಡ್ತಾರೆ. ಇದೇ ಹಣವನ್ನು ಪಟ್ಟಣಕ್ಕೆ ತಗೊಂಡು ಹೋಗುವುದಿಲ್ಲ, ಇಲ್ಲಿರುವಂಥ ಸದಸ್ಯರಿಗೆ ಕೊಡೋದ್ರಿಂದ ಈ ಸಂಸ್ಥೆ ಬೆಳೀಲಿಕ್ಕೆ ಆಗ್ತದೆ. ಹಾಗಾಗಿ ಇವತ್ತು ಸಣ್ಣ ಮಟ್ಟದಲ್ಲಿ ಪ್ರಾರಂಭಗೊಂಡಂಥ ಒಂದು ಯುವಕರಿಂದ ಅದಕ್ಕೆ ಸರಿಯಾಗಿ ನಮ್ಮ ಸದಾಶಿವಳ್ಳ ಅವರು ಬೆನ್ನೆಲುಬು ಇದ್ದಾರೆ. ಭಾಳ ವರ್ಷದಿಂದ ನಮ್ಮ ಜೊತೆ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ನಲ್ಲಿ ನಿರ್ದೇಶಕರಾಗಿ ಕೂಡ ಇದ್ದಾರೆ. ಅವರು ಹಾಗೆ ಎಲ್ಲರೂ ಮುಖ್ಯವಾಗಿ ನ್ಯಾಯವಾದಿಗಳು ಕೂಡ ಇವತ್ತು ಅಧ್ಯಕ್ಷತೆಯನ್ನು ವಹಿಸಿಕೊಂಡು ಅವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಅವರೆಲ್ಲರ ನೆರವನ್ನು ಪಡ್ಕೊಂಡು ಜನರಿಂದ ಠೇವಣಿಯನ್ನು ಸಂಗ್ರಹಿಸಿ ಯಾರಿಗೆ ಅಗತ್ಯ ಇದೆ ಅವರಿಗೆ ಈ ಹಣವನ್ನು ಸದುಪಯೋಗ ಆಗುವ ರೀತಿಯಲ್ಲಿ ವಿತರಣೆ ಮಾಡಿಕೊಂಡ್ರೆ ಈ ಸಂಸ್ಥೆ ಬೆಳೀತದೆ ಅನ್ನುವಂಥ ಮನೋಭಾವನೆಯನ್ನು ವ್ಯಕ್ತಪಡಿಸ್ತಾ, ಇವತ್ತು ಸಣ್ಣ ಮಟ್ಟದಲ್ಲಿ ಪ್ರಾರಂಭಗೊಂಡಂಥ ಆಧಾರ್ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಮುಂದೊಂದು ದಿವಸ ಜಿಲ್ಲಾ ಮಟ್ಟದಲ್ಲಿ ಬೆಳೆಯಲಿ ಅನ್ನುವಂಥ ಶುಭ ಹಾರೈಕೆಯೊಂದಿಗೆ ನಾನು ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಸಹಕಾರ. ವಂದನೆಗಳು ಸರ್. ತಮ್ಮಿಂದ ಉದ್ಘಾಟನೆಗೊಂಡಂತಹ ಈ ಕೋಆಪರೇಟಿವ್ ಸೊಸೈಟಿ ಉತ್ತಮ ಒಂದು ಶ್ರೇಯಸ್ಸನ್ನು ಪಡೆಯಲಿ. ಯಾವ ರೀತಿ ದಕ್ಷಿಣ ಕನ್ನಡ ಜಿಲ್ಲಾ ಸಹಕಾರಿ ಸಂಘ ನಿಮ್ಮ ಅಧ್ಯಕ್ಷರ ನೇತೃತ್ವದಲ್ಲಿ ವೈಭವದ ದಿನಗಳನ್ನು ಕಾಣ್ತಾ ಇದ್ದೇನೆ, ಅದೇ ರೀತಿ ಈ ಸ್ಥಳೀಯ ಒಂದು ಸಹಕಾರಿ ಸಂಘಕ್ಕೂ ತಮ್ಮಿಂದ ಮುಂದಿನ ದಿನಗಳಲ್ಲಿ ಉತ್ತಮ ಸಹಕಾರ ಸಿಗುವಂತಾಗಲಿ ಎಂಬ ಆಶಯದೊಂದಿಗೆ ಈ ಸಹಕಾರಿ ಸಂಘದಲ್ಲಿ ಕೂಡ ಒಬ್ಬರು ನಮ್ಮ ಹಿರಿಯರು, ವ್ಯವಹಾರಸ್ಥರು ಮತ್ತೆಲ್ಲ ಬಿಟ್ಟರೆ ಮತ್ತೆಲ್ಲ ವಕೀಲರುಗಳು ಸೇರಿ ನಾವು ಈ ಆರ್ಥಿಕವಾದಂಥ ಕ್ಷೇತ್ರದಲ್ಲಿ ಪ್ರಥಮ ಬಾರಿಗೆ ನಮ್ಮನ್ನು ನಾವು ತೊಡಗಿಸಿಕೊಂಡಿದ್ದೇವೆ. ಆದ್ದರಿಂದ ತಮ್ಮಂಥ ಅನುಭವಿ ಆರ್ಥಿಕ ತಜ್ಞರ ಸಹಕಾರ ನಮಗೆ ತುಂಬ ಅಗತ್ಯ ಎನ್ನುವ ಆಶಯದೊಂದಿಗೆ ಇದೀಗ ಈ ಕಾರ್ಯಕ್ರಮದಲ್ಲಿ ಅತಿಥಿ ಸ್ಥಾನವನ್ನು ಅಲಂಕರಿಸಿರುವಂತಹ ಸಹಕಾರಿ ಸಂಘಗಳ ಉಪನಿಬಂಧಕರಾದ ಶ್ರೀ ಪ್ರವೀಣ್ ನಾಯ್ಕರವರು ಈ ಸಭೆಯನ್ನು ಉದ್ದೇಶಿಸಿ ಒಂದೆರಡು ಮಾತುಗಳನ್ನ ಆಡಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ವಿಜಯದಶಮಿಯ ಪುಣ್ಯ ದಿನದಂದು ನಾವೆಲ್ಲ ಒಂದು ಅರ್ಥಪೂರ್ಣವಾದ ಒಂದು ಕಾರ್ಯಕ್ರಮಕ್ಕೆ ಸೇರಿದ್ದೇವೆ. ನಾನು ಪಣಂಬೂರದ ಒಂದು ದೇವಸ್ಥಾನದ ಎಕ್ಸಿಕ್ಯೂಟಿವ್ ಆಫೀಸರ್ ಆಗಿದ್ದೆ, ಅಲ್ಲೇ ಇದ್ದೆ. ಹಾಗೆ ನಾನು ಸ್ವಲ್ಪ ಟೈಮ್ ಬಗ್ಗೆ ಸ್ವಲ್ಪ ಮರ್ತೋಗಿತ್ತು, ತಡವಾಗಿ ಬಂದ ಕ್ಷಮಿಸಬೇಕು. ಉದ್ಘಾಟನೆ ಸಮಾರಂಭ ಬಂದಂಥ ಗೌರವಾನ್ವಿತ ಡಾಕ್ಟರ್ ಎಂ ಎನ್ ರಾಜೇಂದ್ರ ಕುಮಾರ್ ಅವರೇ, ಅಧ್ಯಕ್ಷತೆ ವಹಿಸಿದಂಥ ಖ್ಯಾತ ನ್ಯಾಯವಾದಿ ಉದಯಾನಂದರೇ, ಮುಖ್ಯ ಅತಿಥಿಯಾದ ಡಾಕ್ಟರ್ ಸದಾಶಿವ ಉಳ್ಳಾಲ್ರೇ, ಅದೇ ರೀತಿ ಈ ಸಂಘದ ಪದಾಧಿಕಾರಿಗಳು, ಒಂದು 4 ತಿಂಗಳ ಹಿಂದೆ ಈ ಆಧಾರ್ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿಗೆ ಸಂಬಂಧಿಸಿದಂತೆ ನಮ್ಮ ಸದಾಶಿವಳ್ಳ ಮತ್ತು ಅವರ ಮಗ ಬಂದು ಮಾತಾಡಿದಾಗ ನಾನು ಪ್ರಥಮತ ಕೇಳಿ, ನಿಮ್ಮಲ್ಲಿ ನ್ಯಾಯಾಧೀಶರ ಸಹಕಾರ ಸಂಘ, ಯಾಕೆಂದ್ರೆ ಹೆಚ್ಚಿನವರಲ್ಲಿ ನ್ಯಾಯಾಧೀಶರಾಗಿದೆ. ಏನೇ ಇರಲಿ, ನಮ್ಮ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆ ಆಗಿರ್ಬೋದು, ಉಡುಪಿ ಇರ್ಬೋದು, ಸುಮಾರು 300-350 ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿಗಳಿವೆ. ಅತ್ಯಂತ ಅರ್ಥಪೂರ್ಣವಾಗಿ ಕೆಲಸ ನಡೆಸ್ಕೊಂಡು ಹೋಗ್ತಾ ಇದೆ. ಪ್ರಾಯಶಃ ಇಡೀ ಕರ್ನಾಟಕದಲ್ಲೇ ಸ್ವಚ್ಛವಾದ, ಪಾರದರ್ಶಕವಾದ ಮತ್ತು ಅತಿ ಹೆಚ್ಚು ಜನರನ್ನ ಮುಟ್ಟುವಂತ ಕೆಲವು ಜಿಲ್ಲೆಗಳಲ್ಲಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಒಂದು ಅಂತ ಹೇಳಿಕೊಳ್ಳಿಕ್ಕೆ ಹೆಮ್ಮೆ ಮತ್ತು ಸಂತೋಷ ಆಗ್ತದೆ. ನಾನು ತಮ್ಮಲ್ಲಿ ಕೋರ್ಕೊಳ್ಳೋದಿಷ್ಟೇ, ಏನಂತ ಹೇಳಿದ್ರೆ, ಡೆಪಾಸಿಟ್ ಏನು ಸಿಗ್ಬೋದು, ಡೆಪಾಸಿಟ್ ಅನ್ನ ನಾವೊಂದು 8%, 7.5% ಮೇಲೆ ಕೊಡ್ತಾ ಇರೋದ್ರಿಂದ ಕ್ರೆಡಿಟ್ ಸೊಸೈಟಿ ಸಹಜವಾಗಿ ನಮಗೆ ಡೆಪಾಸಿಟ್ ಸಿಗ್ತದೆ 7.5-8. ದೊಡ್ಡ ಮೊತ್ತದ ಬಡ್ಡಿಯನ್ನು ಇವತ್ತು ಕೊಡಬೇಡಿ ಅಂತ ಪ್ರಥಮತವಾಗಿ ಹೇಳ್ತೇನೆ, ಆಯ್ತಾ. ಅದು ಬಹಳ ಮುಖ್ಯ. ನಾನು ಒಂದು 3 ವರ್ಷದಿಂದ ಹೇಳಿ ಒತ್ತಡ ಹಾಕಿ ಕೆಲವು ಸೊಸೈಟಿ ನಮ್ಮ ಪ್ಯಾಕ್ಸ್ ನಲ್ಲಿ ಕೂಡ 7-7.5% ಬಂದಿದೆ. ಯಾಕಂದ್ರೆ
ನಮಗೆ ಆಗ ಲೆಂಡಿಂಗ್ ರೇಟ್ ಸ್ವಲ್ಪ ಸುಲಭ ಆಗ್ತದೆ. ಆದ್ರಿಂದ ಅದು ಒಂದು ಕಿವಿ ಮಾತು. ಎರಡನೇದು, ಸಾಧ್ಯವಾದ್ರೆ ಪ್ರಥಮ ವರ್ಷವೇ ಸಣ್ಣ ಮೊತ್ತದ ಲಾಭ, ಅದು 500 ರೂಪಾಯಿ ಆದ್ರೂ ಅಡ್ಡಿಲ್ಲ, 2000 ರೂಪಾಯಿ ಆದ್ರೂ ಅಡ್ಡಿಲ್ಲ, ಪ್ರಥಮ ವರ್ಷವೇ ಒಂದು ಸಣ್ಣ ಮೊತ್ತದ ಲಾಭ ಗಳಿಸಿ ಒಂದು 10-20 ವರ್ಷದ ನಂತರ ನಿಮ್ಮದೇ ಆದ ಒಂದು ಸಣ್ಣ ಕಚೇರಿ, ಮಂಗಳೂರಿನ ಹೃದಯ ಭಾಗದಲ್ಲಿ ಅಂತ ಹೇಳುದಿಲ್ಲ, ಎಲ್ಲಿಯಾದ ಒಂದು ಸಣ್ಣ ಕಚೇರಿಯನ್ನು ಸ್ಥಾಪಿಸಿ, ಯಾಕೆಂತ ಹೇಳಿದ್ರೆ ನೀವು ಒಂದೇ ಚಿಂತನೆ ಉಳ್ಳಂತ ಜನರು ಸ್ವಲ್ಪ ಜಾಸ್ತಿ ಇರೋದ್ರಿಂದ ಪ್ರಾಯಶಃ ಬೆಳಿಲಿಕ್ಕೆ ಸಾಧ್ಯ ಆಗ್ತದೆ. ಯಾಕಂತ ಹೇಳಿದ್ರೆ ನಾನು ಒಂದು ಸಣ್ಣ ಉದಾಹರಣೆ ಕೊಡ್ಲಿಕ್ಕೆ ಬಯಸ್ತೇನೆ. ಉಡುಪಿಯಲ್ಲಿ ಮಣಿಪಾಲ್ ಕೋಆಪರೇಟಿವ್ ಬ್ಯಾಂಕ್ ಅಂದಿದೆ. ಅಲ್ಲಿ ಹೊರಗಿನ ಇದೆ ಅಲ್ಲ, ಅವರಲ್ಲಿರುವ ಶೇರ್ಸ್ನಿಂದ ಅವ್ರು ಲೆಂಡಿಂಗ್ ಮಾಡ್ತಾ ಇದ್ದಾರೆ. ನಾನು ಕೇಳಿದೆ ನಿಮ್ಮಲ್ಲಿ ಎಷ್ಟು ಉಂಟು ಅಂತ. ಅವರು ಷೇರು ಮತ್ತು ಸ್ವಂತ ಬಂಡವಾಳವೇ ಅವ್ರದ್ದು ಬೇರೆ ಬೇರೆ ನಿಧಿಗಳೆಲ್ಲ ಸೇರಿ 55 ಕೋಟಿ ಇದೆ ಅಂತ. ಅವರು ಜನರದ್ದು ಡೆಪಾಸಿಟೇ ಬೇಡ ಅಂತ. ನೀವು ಕೂಡ ಮುಂದೆ ಇನ್ನೊಂದು 10-20 ವರ್ಷದ ಒಳಗೆ ಒಂದು ದೊಡ್ಡದಾದ ಒಂದು ಆಲೋಚನೆ ಇರಲಿ. ಯಾಕಂದ್ರೆ ಯಾವಾಗ ನಾವು ಥಿಂಕ್ ಬಿಗ್ ಆಲೋಚನೆ ಮಾಡ್ತೇವೆ ಆಗ ನಾವು ಬೆಳಿಲಿಕ್ಕೆ ಸಾಧ್ಯವಾಗುತ್ತದೆ. ನಮ್ಮ ಈ ಸುಂದರವಾದ ಕಲ್ಪನೆ ಆಧಾರ್ ಕ್ರೆಡಿಟ್, ಮಾನ್ಯ ಡಾಕ್ಟರ್ ಎಂ ಎನ್ ರಾಜೇಂದ್ರ ಕುಮಾರ್ ಅವರು ಹೇಳಿದ ಹಾಗೆ ಆಧಾರ್ ಎಂಬ ಇವತ್ತು ಎಲ್ಲರಿಗೆ ಬೇಕಾಗುವಂತ ಒಂದು ವ್ಯವಸ್ಥೆ. ಅದೇ ರೀತಿ ನಮ್ಮ ಈ ಆಧಾರ್ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿಯ ಮೂಲ ಉದ್ದೇಶ ಈಡೇರಲಿ. ಯಾವ ಉದ್ದೇಶದಿಂದ ಈ ಪ್ರಾಯೋಜಕರು ಇದನ್ನ ಮಾಡಿದ್ರ, ಅದೇ ರೀತಿ ಒಂದು ಆಧಾರ್ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಇಡೀ ದಕ್ಷಿಣ ಕನ್ನಡದಲ್ಲೇ ಒಂದು ಅರ್ಥಪೂರ್ಣವಾದ ಒಂದು ಜನರಿಗೆ ತುಂಬಾ ಸಹಾಯವಾಗುವ ರೀತಿಯಲ್ಲಿ ತಾವು ಕೆಲಸ ನಿರ್ವಹಿಸಿ ಒಂದು ಉತ್ತರೋತ್ತರವಾಗಿ ಬೆಳೆದು ಒಂದು ಆದರ್ಶಪ್ರಾಯವಾದ ಒಂದು ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿಯಾಗಿ ತಾವು ರೂಪುಗೊಳ್ಳಬೇಕೆಂದು ಈ ಉದ್ಘಾಟನೆಯ ಶುಭ ಸಂದರ್ಭದಲ್ಲಿ ತಮ್ಮನ್ನು ಹಾರೈಸುತ್ತೇನೆ. ಅದೇ ರೀತಿ ಇಲಾಖೆ ತಮ್ಮೊಂದಿಗೆ ಯಾವಾಗಲೂ ಇರ್ತದೆ. ಏನೇ ಇದ್ರು ನಾವೇ ನಿಮ್ಮಲ್ಲಿ ಬೇಜಾರು ಮಾಡ್ಕೊಳ್ತಿಲ್ಲ. ಏನೇ ಇದೆ ನಿಮ್ಮ ಸುಖ ದುಃಖ ಯಾವುದೇ ಕಷ್ಟ ಏನೇ ಇದ್ರು ಕೂಡ ಬನ್ನಿ, ಕೂತ್ಕೊಳ್ಳಿ, ಸಂಜೆ ಬಂದ ಒಳ್ಳೆ ಸ್ವಲ್ಪ ಪುರುಸೊತ್ತಲ್ಲಿ ಮಾತಾಡ್ಬೋದು, ಹತ್ರ ಇದ್ದೀರಾ. ಪುನಃ ಶುಭ ಹಾರೈಕೆಯನ್ನ ಬಯಸುತ್ತಾ ತಾವು ಉತ್ತರೋತ್ತರವಾಗಿ ಬೆಳೆದು ಒಂದು ಆಧಾರವು ಒಂದು ಅರ್ಥಪೂರ್ಣವಾದ ಒಂದು ಕೋಆಪರೇಟಿವ್ ಸೊಸೈಟಿಯಾಗಿ ರೂಪುಗೊಳ್ಳಲಿ ಎಂದು ಎಲ್ಲರ ಪರವಾಗಿ ಇಲಾಖೆ ಕಡೆಯಿಂದ ತಮ್ಮನ್ನ ಹಾರೈಸುತ್ತದೆ. ಧನ್ಯವಾದಗಳು. ಬಿಚ್ಚು ಮನಸ್ಸಿನ ಅನಿಸಿಕೆಗಳನ್ನು ವ್ಯಕ್ತಪಡಿಸಿದಂತ ನಮ್ಮ ದಕ್ಷಿಣ ಕನ್ನಡ ಜಿಲ್ಲಾ ಸಹಕಾರಿ ಸಂಘಗಳ ಉಪನಿಬಂಧಕರಾದ ಪ್ರವೀಣ್ ನಾಯ್ಕರಿಗೆ ವಂದಿಸುತ್ತಾ, ನಾವು ತುರ್ತಾಗಿ ಹಮ್ಮಿಕೊಂಡಂತ ಕಾರ್ಯಕ್ರಮ ಇದು ಒಂದು ತಿಂಗಳ ನಂತರ ಮಾಡುವುದಂತ ಹೇಳಿತ್ತು. ಆದರೆ ನವರಾತ್ರಿ ಆದ ಕಾರಣ ತುರ್ತಾಗಿ ಮಾಡುವ ಅಂತ ಹೇಳುವ ನಮ್ಮ ಹಿರಿಯ ಹಿರಿಯರ ಅನುಭವದ ಮೇರೆ, ಅವರ ಒಂದು ಮಾರ್ಗದರ್ಶನದ ಮೇರೆಗೆ ತುರ್ತಾಗಿ ನಾವು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಂಥದ್ದು. ಆ ಸಂದರ್ಭದಲ್ಲಿ ಈ ಸಣ್ಣ ಕಾರ್ಯಕ್ರಮಕ್ಕೆ ದೊಡ್ಡ ವ್ಯಕ್ತಿಗಳನ್ನು ಯಾವ ರೀತಿ ಕರೆಸುವುದು ಅಂತ ಒಬ್ಬ ಅಭಿಪ್ರಾಯ ಬಂದಾಗ, ಹೃದಯ ವೈಶಾಲ್ಯತೆಯನ್ನು ಇಟ್ಟುಕೊಂಡಂತಹ ವ್ಯಕ್ತಿಗಳು ನಮ್ಮ ಈ ದಿನದ ಕಾರ್ಯಕ್ರಮದ ಉದ್ಘಾಟಕರು ಮತ್ತು ಅತಿಥಿಗಳು ಖಂಡಿತವಾಗಿ ಬರಬಹುದು. ನಮ್ಮ ಸದಸ್ಯ ಉಳ್ಳಾಲ್ ರವರ ಒಂದು ಮಾರ್ಗದರ್ಶನದ ಮೇರೆಗೆ ನಾವು ಹಮ್ಮಿಕೊಂಡಂಥದ್ದು. ಆ ಪ್ರಕಾರ ಒಂದು ದೊಡ್ಡ ಹೃದಯ ವೈಶಾಲ್ಯತೆಯೊಂದಿಗೆ ಈ ಕಾರ್ಯಕ್ರಮದಲ್ಲಿ ಬಂದು ತಮ್ಮ ಅನಿಸಿಕೆಗಳನ್ನು ವ್ಯಕ್ತಪಡಿಸಿದಂತಹ ಶ್ರೀಯುತ ಪ್ರವೀಣ್ ನಾಯಕರವರಿಗೆ ವಂದಿಸುತ್ತಾ, ಇದೀಗ ನವರಾತ್ರಿಯ ದಿವಸವೇ ನಮ್ಮ ವಿಜಯ ಬ್ಯಾಂಕ್ ಕೂಡ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ವಿಜಯ ಬ್ಯಾಂಕ್ ಕೂಡ ನವರಾತ್ರಿಯ ದಿನವೇ ಆರಂಭಗೊಂಡಂಥದ್ದು. ಸುಮಾರು ಇದೀಗ ಕೆಲವೊಂದು ಬ್ಯಾಂಕ್ ರಾಷ್ಟ್ರೀಕೃತ ಬ್ಯಾಂಕ್ಗಳ ವಿಲೀನ ಆದ ಕಾರಣ ಅದೀಗ ಬೇರೆ ಬ್ಯಾಂಕ್ಗಳೊಂದಿಗೆ ವಿಲೀನಗೊಂಡಿರುವಂತದ್ದು ಬಿಟ್ಟರೆ ಒಂದು ಉತ್ತಮ ಒಂದು ಲಾಭಾಂಶವನ್ನು ಹೊಂದಿದ್ದ ಒಂದು ವಿಜಯ ಬ್ಯಾಂಕ್ ನವರಾತ್ರಿಯಲ್ಲಿ ಆರಂಭಗೊಂಡಂತ ಹೇಳಲಿಕ್ಕೆ ತುಂಬಾ ಸಂತೋಷವನ್ನು ಪಡ್ತಾ ಇದ್ದೇವೆ. ಅದೇ ರೀತಿ ನಮ್ಮ ಮತ್ತೊಬ್ಬ ಅತಿಥಿ ಸದಾಶಿವರವರು ತಮ್ಮ ಮೌನದ ಮೂಲಕ ಈ ಕಾರ್ಯಕ್ರಮಕ್ಕೆ ಶುಭಾಶಯವನ್ನು ಹೇಳಿದ್ದಾರೆ. ನಾನು ಮಾತನಾಡುವುದಿಲ್ಲ ಅಂತ ಹೇಳಿ, ಆ ಕಾರಣಕ್ಕಾಗಿ ನಮ್ಮ ಈ ಕಾರ್ಯಕ್ರಮದ ಅಧ್ಯಕ್ಷರು, ನಮ್ಮ ಮಾರ್ಗದರ್ಶಕರು, ದಕ್ಷಿಣ ಕನ್ನಡ ಜಿಲ್ಲಾ ಸಹಕಾರಿ ವಕೀಲರು, ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್, ಡಿಪಾರ್ಟ್ಮೆಂಟ್ ಆಫ್ ಕಸ್ಟಮ್ಸ್ ಮತ್ತು ರೆವೆನ್ಯೂ ಇಂಟೆಲಿಜೆನ್ಸ್, ಭಾರತ ಸರ್ಕಾರ, ನಮ್ಮ ಸಹಕಾರ ಸಂಘ ನಿರ್ದೇಶಕರು ಕೂಡ ನಮ್ಮ ಅಧ್ಯಕ್ಷೀಯ ಮಾತನಾಡಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಎಲ್ಲರಿಗೂ ಕೂಡ ವಿಜಯದಶಮಿಯ ಈ ಪರ್ವಕಾಲದಲ್ಲಿ ನನ್ನ ಶುಭಾಶಯಗಳನ್ನು ಸಲ್ಲಿಸುತ್ತಾ, ಇವತ್ತಿನ ಈ ಆಧಾರ್ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ನಿಯಮಿತ ಇದರ ಉದ್ಘಾಟನಾ ಸಮಾರಂಭವನ್ನು ನಡೆಸಿಕೊಟ್ಟಿರತಕ್ಕಂಥ ಗೌರವಾನ್ವಿತ ಡಾಕ್ಟರ್ ಎಂ ಎನ್ ರಾಜೇಂದ್ರ ಕುಮಾರ್ ಅವರೇ, ಈ ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿ ಭಾಗವಹಿಸಿ ಸಂಘಟಕರನ್ನು ಅಭಿನಂದಿಸುವುದರ ಜೊತೆಗೆ ಪ್ರೋತ್ಸಾಹವನ್ನು ನೀಡಿರತಕ್ಕಂಥ ದಕ್ಷಿಣ ಕನ್ನಡ ಜಿಲ್ಲಾ ಸಹಕಾರ ಸಂಘಗಳ ಉಪನಿಬಂಧಕರಾದ ಶ್ರೀ ಪ್ರವೀಣ್ ಬಿ ನಾಯಕ್ ಅವರೇ, ನಮ್ಮನ್ನು ಬೆನ್ನು ತಟ್ಟಿ ಎಬ್ಬಿಸಿ ನಿಮ್ಮಿಂದ ಇದು ಸಾಧ್ಯ ಇದೆ ಅಂತ ಹೇಳುವ ಆ ಶಕ್ತಿಯ ರೂಪದಲ್ಲಿ ನಮ್ಮ ಜೊತೆಗಿರ್ತಕ್ಕಂಥ
ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕಿನ ನಿರ್ದೇಶಕರಾದ ಮತ್ತು ನ್ಯಾಯವಾದಿ ಮಿತ್ರರಾದ ಶ್ರೀ ಸದಾಶಿವ ಉಳ್ಳಾಳ್ರವರೇ, ಆಧಾರ್ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿಯ ಅಧ್ಯಕ್ಷರಾದ ಶ್ರೀ ಅಭಿಷೇಕ್ ಎನ್ ಉಳ್ಳಾಳ್, ಉಪಾಧ್ಯಕ್ಷೆಯಾದ ಶ್ರೀಮತಿ ಸುಜಯ ಎಸ್ ಶೆಟ್ಟಿ, ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯಾದ ಶ್ರೀ ವಿದ್ಯಾಧರ ಮತ್ತು ಎಲ್ಲ ನಿರ್ದೇಶಕ ಮಂಡಳಿಯ ನನ್ನ ಸಹಪಾಠಿಗಳೇ, ಆಗಮಿಸಿರತಕ್ಕಂಥ ಹಿರಿಯ ಕಿರಿಯ ವಕೀಲರುಗಳೇ ಮತ್ತು ಎಲ್ಲ ಅತಿಥಿ ಅಭ್ಯಾಗತರೇ, ಈ ಶುಭ ಸಮಾರಂಭದಲ್ಲಿ ಸಹಕಾರಿ ಕ್ಷೇತ್ರದ ಮೇರು ವ್ಯಕ್ತಿಗಳನ್ನು ನಮ್ಮ ಜೊತೆಗೆ ಇವತ್ತು ಒಗ್ಗೂಡಿಸಿಕೊಂಡು ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿರುವಂಥದ್ದು ನಮ್ಮ ಪುಣ್ಯ ಫಲ ಅಂತ ನಾವು ಭಾವಿಸಿಕೊಳ್ತೇವೆ. ಶ್ರೀ ಎಂ ಎನ್ ರಾಜೇಂದ್ರ ಕುಮಾರ್ ಅವರು ಇಲ್ಲಿಯ ಮಣ್ಣಿನ ಮಗನಾದರೂ ಕೂಡ ದೇಶ ವಿದೇಶಗಳಲ್ಲಿ ಸಹಕಾರಿ ಕ್ಷೇತ್ರದ ಭೀಷ್ಮ ಎನ್ನುವ ರೀತಿಯಲ್ಲಿ ಅನಿಸಿಕೊಂಡು ಸರ್ವೋತ್ಕೃಷ್ಟವಾಗಿ ಸಹಕಾರಿ ಸೇವೆಯನ್ನು ಅವರೇ ಹೇಳಿದ್ರು. ಈಗ 108 ವರ್ಷಗಳ ಹಿಂದಿನಿಂದ ಆ ಸಹಕಾರಿ ಧುರೀಣರಿಗೆ ಏನು ಮಾರ್ಗದರ್ಶನವನ್ನು ಹಾಕಿದ್ದಾರ ಸರಿಯಾದ ದಿಕ್ಕಲ್ಲಿ ಚುಕ್ಕಾಣಿಯನ್ನು ಹಿಡಿದು ನಡೆಸ್ಕೊಂಡು ಬರ್ತಾ ಇದ್ದಾರೆ. ಅವಿಭಜಿತ ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲ ಸಾರ್ವಜನಿಕರಿಗೂ ಕೂಡ ಡಾಕ್ಟರ್ ಎಂ ಎನ್ ರಾಜೇಂದ್ರ ಕುಮಾರ್ ಅವರ ಸಾರಥ್ಯದ ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕಿನ ಬಗ್ಗೆ ತಿಳಿದದೇ ಇದೆ. ಇವತ್ತು ಅವರ ಶುಭ ಹಸ್ತದಿಂದ ಉದ್ಘಾಟನೆಗೊಂಡಿರತಕ್ಕಂಥ ಆಧಾರ್ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ, ಇದರಲ್ಲಿ ಹಿರಿಯ ಕಿರಿಯ ನಿರ್ದೇಶಕರು ಬಹಳ ಮುತುವರ್ಜಿಯಿಂದ ಈ ಒಂದು ಸಂಘವನ್ನು ಹುಟ್ಟು ಹಾಕುವಲ್ಲಿ ನಮ್ಮ ಜೊತೆಗಿದ್ದಾರೆ. ಅವರ ಆ ಆತ್ಮಸ್ಥೈರ್ಯಕ್ಕೆ ನಾವು ಈ ಕೋವಿಡ್ ಕಾಲದಲ್ಲಿ ಕೂಡ ನಮಗೆ ಇದನ್ನು ಆದಷ್ಟು ಬೇಗ ಪ್ರಾರಂಭ ಮಾಡಬೇಕಾಗಿತ್ತು. ಮಾನ್ಯ ಉಪನಿರ್ದೇಶಕರಲ್ಲಿ ನೋಂದಣಿಯನ್ನು ಪಡ್ಕೊಂಡು ಅದಕ್ಕೆ ಬೇಕಾದ ಕಾನೂನಿನ ಚೌಕಟ್ಟಿನೊಳಗೆ ನಾವು ಅದನ್ನು ಆರಂಭಿಸಬೇಕಾಗಿತ್ತು, ಆಗಲಿಲ್ಲ. ಯಾಕೆಂತ ಹೇಳಿದ್ರೆ ನಮಗೆ ತುಂಬ ಅಡೆತಡೆಗಳಿದ್ದು. ಇವತ್ತು ವಿಜಯದಶಮಿಯ ಈ ಪರ್ವಕಾಲದಲ್ಲಿ ಆ ಅಡೆತಡೆಗಳೆಲ್ಲ ಆ ಮಹಾಮಹಿಮೆ ದೇವಿಯ ಆಶೀರ್ವಾದದಲ್ಲಿ ದೂರ ಆಗಿದೆ. ಆಧಾರ್ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಶುಭಾರಂಭಗೊಂಡಿದೆ ಅಂತ ಹೇಳಲಿಕ್ಕೆ ತುಂಬ ಸಂತೋಷ ಆಗ್ತಾ ಇದೆ. ಈ ಸೊಸೈಟಿಯಲ್ಲಿ ನಾವು ನಿರ್ದೇಶಕರು ಮಾತ್ರ ಅಲ್ಲ ಸರ್, ತಾವು ಹೇಳಿದ ರೀತಿಯಲ್ಲಿ ಇದು ಕಟ್ಟ ಕಡೆಯ ಸಾರ್ವಜನಿಕ ವ್ಯಕ್ತಿಗೆ ಸೇವೆ ಸಲ್ಲಿಸಲಿಕ್ಕೆ ನಮಗೊಂದು ಅವಕಾಶ ಅಂತ ನಾವು ತಿಳ್ಕೊಂಡಿದ್ದೇವೆ, ಬೇರೆ ಏನೂ ಇಲ್ಲ. ನನ್ನ ಮಿತ್ರರೆಲ್ಲ ಇದ್ದಾರೆ, ಅವರೆಲ್ಲ ಅವರವರ ಕ್ಷೇತ್ರದಲ್ಲಿ ನ್ಯಾಯವಾದಿಗಳಾಗಿ ಆಗಲಿ ಅಥವಾ ಬೇರೆ ಸಂಘ ಸಂಸ್ಥೆಯಲ್ಲಿ ಇದ್ರೂ ಕೂಡ ನಮ್ಮದು ಸೂಚನೆ ಒಂದೇ ಇದೆ. ನಾವು ಹುಟ್ಟಿ ಈಗ ಒಂದು ಮಧ್ಯ ವಯಸ್ಸಿಗೆ ಬಂದಿದ್ದೇವೆ, ನಾವು ಎಲ್ಲವೂ ಸಮಾಜದಿಂದ ಪಡ್ಕೊಂಡಿದ್ದೇವೆ. ಆದರೆ ಸಮಾಜಕ್ಕೆ ನಾವೇನಾದರೂ ಕೊಡಬೇಕು ಎನ್ನುವ ಉದ್ದೇಶವೇ ಹೊರತು ಲಾಭ ಅದು ಸದಸ್ಯರಿಗೆ ಸೇರತಕ್ಕದ್ದು, ಆಡಳಿತ ವರ್ಗಕ್ಕೆ ಅಲ್ಲ. ಆಡಳಿತ ವರ್ಗದವರು ಅದಕ್ಕೋಸ್ಕರ ಪ್ರಯತ್ನ ಪಡ್ತಾರೆ, ಅದು ಸಮಾಜ ಕೊಟ್ಟದ್ದನ್ನು ಸಮಾಜಕ್ಕೆ ಕೊಡಲಿಕ್ಕೆ ನಾವು ಪ್ರಯತ್ನ ಮಾಡ್ತೇವೆ ಎನ್ನುವ ಒಂದು ನಂಬಿಕೆಯ ಮತ್ತು ಧೈರ್ಯದ ಮಾತನ್ನು ಹಿರಿಯರ ಮುಂದೆ ನಾನು ಹೇಳಲಿಕ್ಕೆ ಬಯಸ್ತೇನೆ. ಈ ಸೊಸೈಟಿ ಇವತ್ತು ಪ್ರಾರಂಭ ಆಗಿದೆ, ಅಂಬೆಗಾಲು ಇಡ್ತಾ ಇದ್ದೇವೆ. ನಮಗೆ ಈ ಒಂದು ಕಟ್ಟಡವನ್ನು ಕೂಡ ಅದರ ಮಾಲೀಕರು ಬಹಳ ಒಪ್ಪಿಗೆಯ ಮೂಲಕ ಸಂತೋಷದಿಂದ ನಮಗೆ ಬಿಟ್ಟುಕೊಟ್ಟಿದ್ದಾರೆ, ಅದನ್ನು ಮಾಡ್ತಾ ಇದ್ದೇವೆ. ಉಪನಿರ್ದೇಶಕರು ಹೇಳಿದಂತೆ ಇನ್ನಷ್ಟು ವರ್ಷಗಳಲ್ಲಿ ನಮಗೆ ಧಾವಂತ ಇಲ್ಲ, ನಾವು ತುಂಬ ಓವರ್ ಸ್ಪೀಡಲ್ಲಿ ಹೋಗಬೇಕು ಅಂತ ಹೇಳುವಂಥದ್ದು ನಮ್ಮ ನಿರ್ದೇಶಕರಿಗೆ ನಮ್ಮ ಸೂಚನೆ ಇಲ್ಲ. ಆದರೆ ಆರ್ಥಿಕವಾಗಿ ಸಬಲೀಕರಣಗೊಂಡು ಉತ್ತಮ ರೀತಿಯಲ್ಲಿ ಟ್ರಾನ್ಸ್ಪರೆಂಟ್ ಆಗಿ ನಮ್ಮ ಸೊಸೈಟಿಯನ್ನು ನಡೆಸಲಿಕ್ಕೆ ನಾವೆಲ್ಲ ಕಟಿಬದ್ಧರಾಗಿದ್ದೇವೆ ಅಂತ ಹೇಳ್ತಾ ಈ ಒಂದು ಸಮಾರಂಭಕ್ಕೆ ತಾವೆಲ್ಲ ಬಂದಿದ್ದೀರಿ, ನಮ್ಮನ್ನೆಲ್ಲ ನೀವು ಆಶೀರ್ವದಿಸಿದ್ದೀರಿ. ಆದ್ರಿಂದ ನಿಮಗೆ ಮಗದೊಮ್ಮೆ ನನ್ನ ವಂದನೆಗಳನ್ನು ಸಲ್ಲಿಸುವುದರ ಮೂಲಕ, ಹಿರಿಯರು ಅವರು ನಿನ್ನೆ ತಾನೇ ರಾತ್ರಿ ಬಂದಿದ್ದರು, ನಾವು 2 ದಿವಸದಿಂದ ಕಾಯ್ತಾ ಇದ್ದೇವೆ ಅಧ್ಯಕ್ಷರನ್ನು ಭೇಟಿ ಮಾಡಿ ಅವರನ್ನ ನಮಗೆ ಆಮಂತ್ರಣ ಪತ್ರಿಕೆ ನೀಡಬೇಕು ಅಂತೇಳಿ. ಆದರೂ ಕೂಡ ಬಹಳ ಸಂತೋಷದಿಂದ ಒಪ್ಕೊಂಡು ನಮ್ಮ ಉಪನಿರ್ದೇಶಕರು ಕೂಡ ನಮ್ಮನ್ನು ಒಪ್ಕೊಂಡು ಪ್ರೋತ್ಸಾಹಿಸಿದ್ದಾರೆ. ಸದಾಶಿವ ಉಳ್ಳಾಳ್ರು ಇನ್ನು ಮುಂದೆಯೂ ಕೂಡ ನಮಗೆ ಮಾರ್ಗದರ್ಶಕರಾಗಿರಬೇಕು ಅಂತ ಹೇಳುವ ಹಕ್ಕೊತ್ತಾಯವನ್ನು ತಮ್ಮೆಲ್ಲರ ಪರವಾಗಿ ನಾನು ಇನ್ನೊಮ್ಮೆ ಮಾಡ್ತಾ ಇದ್ದೇನೆ. ಎಲ್ಲರಿಗೂ ಕೂಡ ಈ ವಿಜಯದಶಮಿಯ ಪರ್ವಕಾಲದಲ್ಲಿ ಆ ಮಹಾಮಹಿಮೆ ಎಲ್ಲ ರೀತಿಯ ಆಯುರಾರೋಗ್ಯ ಭಾಗ್ಯ ಸಂಪತ್ತನ್ನು ಕೊಟ್ಟು ಆಶೀರ್ವದಿಸಲಿ ಅಂತ ಹೇಳ್ತಾ ನನ್ನ 2 ಮಾತಿಗೆ ಚುಕ್ಕೆ ಇಡ್ತೇನೆ. ಎಲ್ರಿಗೂ ಮಗದೊಮ್ಮೆ ವಂದನೆಗಳು, ನಮಸ್ತೆ. ಅತ್ಯಂತ ಅರ್ಥಪೂರ್ಣವಾಗಿ ಮತ್ತು ನಮ್ಮ ಸಹಕಾರಿ ಸಂಘದ ದೇವದೋಷಗಳನ್ನು ಸಂಕ್ಷಿಪ್ತ ರೂಪದಲ್ಲಿ ತಿಳಿಸಿ, ಅದೇ ರೀತಿ ಸಹಕಾರಿ ಸಂಘದ ಅಭ್ಯುದಯಕ್ಕೆ ಕಾರಣಕರ್ತರಾದ ಎಲ್ಲ ಹಿರಿಯರನ್ನು ಸ್ಮರಿಸಿ
ಅಧ್ಯಕ್ಷ ನೆಲೆಯಲ್ಲಿ ಮಾತನಾಡಿದಂತಹ ನಮ್ಮ ಶ್ರೀಯುತ ಉದಯಾನಂದ್ ಸರ್ ಅವರಿಗೆ ವಂದಿಸುತ್ತಾ, ಬಂಧುಗಳೇ, ಇದೀಗ ಈ ಕಾರ್ಯಕ್ರಮದಲ್ಲಿ ಇರತಕ್ಕಂತಹ ಗೌರವಾನ್ವಿತ ಉದ್ಘಾಟಕರನ್ನ ಫಲಪುಷ್ಪ ಹಾಗೂ ಸ್ಮರಣಿಕೆ ನೀಡಿ ಗೌರವಿಸಲಿಕ್ಕಿದ್ದಾರೆ ನಮ್ಮ ಉಪಾಧ್ಯಕ್ಷರಾದ ಶ್ರೀಮತಿ ಸುಜಯ ಎಸ್ ಶೆಟ್ಟಿ. ತಾವು ಬಂದು ಈ ಕಾರ್ಯಕ್ರಮದ ಉದ್ಘಾಟಕರಿಗೆ ನೆನಪಿನ ಕಾಣಿಕೆ ಹಾಗೂ ಫಲಪುಷ್ಪ ನೀಡುವುದರ ಮುಖಾಂತರ ಗೌರವಿಸಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಅತಿಥಿಗಳಲ್ಲಿ ಓರ್ವರಾದ ಸಹಕಾರ ಸಂಘಗಳ ಉಪನಿಬಂಧಕರಾದಂತಹ ಶ್ರೀ ಪ್ರವೀಣ್ ಬಿ ನಾಯಕ್ ಇವರಿಗೆ ಸ್ಮರಣಿಕೆ ಹಾಗೂ ಫಲಪುಷ್ಪವನ್ನು ನೀಡಿ ಗೌರವಿಸಬೇಕಾಗಿ ನಮ್ಮ ಸಂಘದ ನಿರ್ದೇಶಕರುಗಳಲ್ಲಿ ಓರ್ವರಾದ ಶ್ರೀಮತಿ ಹಿತಾಕ್ಷಿ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಕಾರ್ಯಕ್ರಮದ ಕೊನೆಯ ಅಂತ ಧನ್ಯವಾದ ಸಮರ್ಪಣೆ ನಿರ್ದೇಶಕರಾದಂತಹ ಹಿತಾಕ್ಷಿ ಇವರು ಈ ಕಾರ್ಯಕ್ರಮ ನಡೆಸಬೇಕಾಗಿ ತಮ್ಮಲ್ಲಿ ವಿನಂತಿಸ್ತೇವೆ. ಈ ನಮ್ಮ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಇದರ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ಸಹಕಾರಿ ಸಂಘವನ್ನು ದೀಪ ಬೆಳಗಿಸಿ ಹಾಗೂ ಶುಭ ಹಾರೈಕೆ ಮಾಡಿ ಉದ್ಘಾಟಿಸಿದ ನಮ್ಮ ದಕ್ಷಿಣ ಕನ್ನಡ ಜಿಲ್ಲಾ ಸಹಕಾರಿ ಬ್ಯಾಂಕಿನ ಅಧ್ಯಕ್ಷರಾದ MN ರಾಜೇಂದ್ರ ಕುಮಾರ್ ಅವರಿಗೂ ಹಾಗೂ ಧನ್ಯವಾದಗಳನ್ನು ಅರ್ಪಿಸುತ್ತಾ, ಹಾಗೂ ನಮ್ಮ ಸಹಕಾರಿ ಸಂಘದ ಸಭಾ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ ಸಂಘದ ಆಡಳಿತ ಮಂಡಳಿ ಹಾಗೂ ನಿಯಮಿತ ಸಹಕಾರಿ ಬಂಧುಗಳ ಶ್ರೀ ಉದಯಾನಂದ ಎ ಅವರಿಗೂ ಧನ್ಯವಾದವನ್ನು ಸಮರ್ಪಿಸುತ್ತಾ, ಅದೇ ರೀತಿ ದಕ್ಷಿಣ ಕನ್ನಡ ಸಂಘಗಳ ಉಪನಿಬಂಧಕರಾದ ನಮ್ಮ ಸಹಕಾರಿ ಬ್ಯಾಂಕಿನ ಸ್ಥಾಪನೆ ಸಹಕರಿಸಿದ ಈ ದಿನದ ಉದ್ಘಾಟಕರಾದ ಕಾರ್ಯಕ್ರಮದಲ್ಲಿ ಅತಿಥಿಯಾಗಿ ಆಗಮಿಸಿದ ಪ್ರವೀಣ್ ಕುಮಾರ್ ಅವರಿಗೂ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿ ಈ ಸಹಕಾರಿ ಕ್ಷೇತ್ರದಲ್ಲಿ ತಮ್ಮ ಅನುಭವವನ್ನು ಮಾರ್ಗದರ್ಶನವನ್ನು ನಮಗೆ ನೀಡಿ ನಮ್ಮ ಎಲ್ಲ ಕೆಲಸ ಕಾರ್ಯಗಳನ್ನು ಸಹಕರಿಸಿದಂತಹ ಹಾಗೂ ಈ ಕಾರ್ಯಕ್ರಮದ ಅತಿಥಿ ಆದಂತಹ ಸದಾಶಿವರವರಿಗೂ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇನೆ. ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ಈ ಕಾರ್ಯಕ್ರಮವನ್ನು ಚಂದಗಾಣಿಸಿಕೊಟ್ಟಂತಹ ಎಲ್ಲ ಬಂಧು ಮಿತ್ರರಿಗೂ ಹಾಗೂ ಈ ಸಹಕಾರಿ ಸಂಘದ ಆಡಳಿತದ ಎಲ್ಲ ನಿರ್ದೇಶಕರಿಗೂ ಹಾಗೂ ಉಳಿದ ಎಲ್ಲ ಅತಿಥಿಗಳಿಗೂ ಮತ್ತೊಮ್ಮೆ ಧನ್ಯವಾದವನ್ನು ಅರ್ಪಿಸುತ್ತಾ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಕೊನೆಗೊಳಿಸ್ತಾ ಇದ್ದೇವೆ.